ಮುಂಬಯಿಯ ಪ್ರತಿಷ್ಠಿತ ಬಂಟರ ಸಂಘ ಇದರ ಜೋಗೇಶ್ವರಿ ದಹಿಸರ್ ಪ್ರಾದೇಶಿಕ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇತ್ತೀಚೆಗೆ ನಡೆಯಿತು. ಮಹಾನಗರದ ಪ್ರತಿಷ್ಠಿತ ಹಿರಿಯ ಸಮುದಾಯಗಳ ಸಂಘಟನೆಗಳಲ್ಲಿ ಒಂದಾದ ಬಂಟರ ಸಂಘ ಮುಂಬೈ ಇದರ ಜೋಗೇಶ್ವರಿ ದಹಿಸರ್ ಪ್ರಾದೇಶಿಕ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಕಾಂದಿವಿಲಿ ಪೂರ್ವದ ಅವೆನ್ಯೂ ಹೋಟೆಲಿನ ಸಭಾಂಗಣದಲ್ಲಿ ಅದ್ದೂರಿಯಿಂದ ನಡೆಯಿತು. ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಪಯ್ಯಡೆ ಅವರು ದೀಪ ಪ್ರಜ್ವಲಿಸಿ ಭವ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರವೀಂದ್ರ ಶೆಟ್ಟಿ ಬಗ್ಗೆ ವಿಶೇಷವಾದ ವ್ಯಕ್ತಿತ್ವ ಹೊಂದಿದ್ದಾರೆ. ಆನ ಸೋಷಿಯಲ್ ಸರ್ವಿಸ್ ಇನ್ನಿ 16 ವರ್ಷ ಹೊಂದಿಲ್ಲ. ಎನ್ನ ಟೈಮ್ ಆರು ಇವತ್ತು ಭಾರಿ ಆಕ್ಟಿವ್ ಆದ ಪಾರ್ಟಿಸಿಪೇಟ್ ಅಂದರೆ ಆರು ಖಾಲಿ ಅವು ಹತ್ತಂದ ಮಾತ್ರ ಸೋಷಿಯಲ್ ಅక్కడ ವಾವೊಂದು ಲೈಫ್ ಆಡು ಮುನ್ಸಿಪಾಲಿಟಿ ಆಡು ಪೊಲೀಸ್ ಸ್ಟೇಷನ್ ಆಡು ಇತ್ತೆ ಗೋಪಾಲನ ಒಟ್ಟಿಗೆ ಮಾತ್ರ ಫೀಲ್ಡ್ ಒಳ್ಳೆಯದು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಂಸದ ಗೋಪಾಲ್ ಸಿ ಶೆಟ್ಟಿ, ಜಾಗತಿಕ ಬಂಟರ ಒಕ್ಕೂಟದ ಉಪಾಧ್ಯಕ್ಷ ಐಕಳ ಹರಿಶೆಟ್ಟಿ ಹಾಗೂ ಪ್ರಾದೇಶಿಕ ಸಮಿತಿಯ ಪಶ್ಚಿಮ ವಲಯದ ಸಮನ್ವಯಕ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಬೋಳ, ಸಂಘದ ನೂತನ ಶಿಕ್ಷಣ ಯೋಜನೆಯ ಕಾರ್ಯಾಧ್ಯಕ್ಷ ಮುಂಡಪ್ಪ ಎಸ್ ಪಯ್ಯಡೆ, ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜನಿ ಸುಧಾಕರ್ ಹೆಗ್ಡೆ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಈ ಶುಭಾವಸರದಲ್ಲಿ ಸಮಿತಿಯ ನಿರ್ಗಮನ ಕಾರ್ಯಾಧ್ಯಕ್ಷ ವಿಜಯ ಆರ್ ಭಂಡಾರಿ ಅವರು ನೂತನ ಕಾರ್ಯಾಧ್ಯಕ್ಷ ರವೀಂದ್ರ ಎಸ್ ಶೆಟ್ಟಿ ಅವರಿಗೆ ಮತ್ತು ಮಹಿಳಾ ವಿಭಾಗದ ನಿರ್ಗಮನ ಕಾರ್ಯಾಧ್ಯಕ್ಷೆ ವಿನೋದ ಡಿ ಶೆಟ್ಟಿ ಅವರು ನೂತನ ಕಾರ್ಯಾಧ್ಯಕ್ಷೆ ವಿನೋದ ಎ ಶೆಟ್ಟಿ ಅವರಿಗೂ ಹಾಗೂ ಯುವ ವಿಭಾಗದ ನೂತನ ಕಾರ್ಯಾಧ್ಯಕ್ಷ ಸಂಕೇಶ್ ಶೆಟ್ಟಿಗೆ ನಿರ್ಗಮನ ಕಾರ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಶಿಮಂತೂರು ಹೂಗುಚ್ಛ ನೀಡಿ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ನಿರ್ಗಮನ ಕಾರ್ಯಾಧ್ಯಕ್ಷ ವಿಜಯ ಆರ್ ಭಂಡಾರಿ ದಂಪತಿಯನ್ನು ಅದ್ದೂರಿಂದ ಸನ್ಮಾನಿಸಲಾಯಿತು ಹಾಗೂ ಮಹಿಳಾ ವಿಭಾಗದ ನಿರ್ಗಮನ ಕಾರ್ಯಾಧ್ಯಕ್ಷೆ ವಿನೋದ ಡಿ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಪ್ರಾರಂಭದಲ್ಲಿ ನಿರ್ಗಮನ ಕಾರ್ಯಾಧ್ಯಕ್ಷ ಉದ್ಯಮಿ ವಿಜಯ ಆರ್ ಭಂಡಾರಿ ಅವರು ಆಗಮಿಸಿದ ಎಲ್ಲ ಸಮಾಜ ಬಾಂಧವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ತನ್ನ 3 ವರ್ಷಗಳ ಕಾಲಾವಧಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ತೃಪ್ತಿ ನನಗಿದೆ ಹಾಗೂ ಅತ್ಯುತ್ತಮ ಪ್ರಾದೇಶಿಕ ಸಮಿತಿ ಎಂಬ ಗೌರವ ಪುರಸ್ಕಾರ ನಮ್ಮ ಸಮಿತಿಗೆ ಲಭಿಸಿತ್ತು ಎಂದು ಅವರು ತಿಳಿಸಿದರು. ಈ ಟೈಮ್ ಸುರತ ಅಧ್ಯಕ್ಷರ ನೆನಪಿನ ಅಗತ್ಯ ಉಂಟು. ಪದ್ಮನಾಭ ಪಯ್ಯಡೆ ಐದು ಬೊಕ್ಕದ ಅಧ್ಯಕ್ಷೆ ನಿತ್ಯಾನಂದ ಹೆಗಡೆ ಐದು ಬೊಕ್ಕದ ಮುಂಡಪ್ಪ ಪಯ್ಯಡೆ ಐದು ಬೊಕ್ಕದ ಜವಾಬ್ದಾರಿ ನಿಂಗೆ ಎನ್ನ ಬಗೆಯಲು ಬಾಡಿಯರು ಎನ್ನ 3 ವರ್ಷದ ಅವಧಿಡು ಎಡ್ಡೆ ಕೆಲಸ ಮಲ್ತ ಯಶಸ್ವಿ ಮಲ್ತ ತೊಜಪಾಯರು ಎನ್ನ ಪೂರ ಕಮಿಟಿದಾಗಲು ಅವೇನ ಕುರಿತ ಮಲ್ತದ ಬಂಟ ಸಂಘದಾಗಲು ಈ ವರ್ಷೋಡು ಎಂಗಳಿಗೆ ಬೆಸ್ಟ್ ರೀಜನ್ ಬಂದ್ಬಿನ ಅವಾರ್ಡನ್ನು ಕೊಡ್ತೀರಿ. ಇನ್ನು ಪೂರ ಸಾಧನೆ ಎನ್ನ ಮಾಮಯ್ಯನ ಮುಂಡಪ್ಪ ಎಡೆ ಬೊಕ್ಕ ಎನ್ನ ಪದಾಧಿಕಾರಿಗಳಿಗೆ ತಂದು ಬಂದದು ಪನ್ಪೆ ಇದು ಭಾರಿ ಖುಷಿತ ಸಂಗತಿ. ಅಕುಲು ಎನ್ನ ಪಿರೋಡು 3 ವರ್ಷೋಡು ಯಾನ್ ಬೆಂದಿನ ಇಚ್ಚ ಅಕುಲು ಎನ್ನ ಪಿರೋಡು ಬೆಂದಿದ್ದೇರು ಐಕೆ ಅವೇನು ಬನ್ನಿಯರು ಹಿಂಗೆ ಭಾರಿ ಖುಷಿ ಹಾಕೋದು ಬೊಕ್ಕ ನೆತ್ತ ಪಿರೋಡು ಎನ್ನ ಗೊಡಿನ ಯೋಗದಾನ ಉಂಟು ಅವೇನು ಅವೇನೇನು ಬರೋಡು ನಿಗಲ ಇವೊಂದಿಲ್ಲ. ಇದೇ ಸಂದರ್ಭದಲ್ಲಿ ಸಮಿತಿಯ ನೂತನ ಕಾರ್ಯಾಧ್ಯಕ್ಷರಾದ ಉದ್ಯಮಿ ಸಮಾಜ ಸೇವಕರಾದ ರವೀಂದ್ರ ಎಸ್ ಶೆಟ್ಟಿ ಮುಂಬೈ ನ್ಯೂಸ್ ಪ್ರತಿನಿಧಿಗೆ ತನ್ನ ಅನಿಸಿಕೆಯನ್ನು ತಿಳಿಸಿದರು. 2 ವರ್ಷಡು ಎಡ್ಡೆಡ್ಡೆ ಕೆಲಸ ಆತನು ಹಿಂಕಲ್ನ ಸುರುತ ವರ್ಷಡು ಪದ್ಮನಾಭ ಪಯ್ಯಡೇರು ಹಾರವಿನ ಸ್ಥಾಪನಾ ಮಲ್ತದ್ದು 3 ವರ್ಷ ಭಾರಿ ಶೋಕದ ಕೆಲಸ ಮಲ್ತೀರು. ಹೈಡ್ ಬೊಕ್ಕ ನಿತ್ಯಾನಂದ ಹೆಗಡ್ರು ಅಂಚೆನೆ ಬೇಲೆ ಮಲ್ತದ್ದು ಬೊಕ್ಕ ಮುಂಡಪ್ಪ ಪಯ್ಯಡೇರು ಮಲ್ತೀರು. ಹೈಡ್ ಬೊಕ್ಕ ವಿಜಯ ಭಂಡಾರ್ಲು ಮಲ್ತೀರು. ಹೈಡ್ ಬೊಕ್ಕ ಐತೆ ಏನೋ ಐತೆ ಚೇರ್ಮನ್ ಮಲ್ದೀರು ಹೆಂಚ ಈ 16 ವರ್ಷದ ಕೆಲಸ ಎಡ್ಡಾಂಡು ಹಂಚೇನೆ ನನ್ನ ಯಾನು 16 ವರ್ಷ ಆಯ್ನಿ ಬೊಕ್ಕ ನನ್ನ ಯಾನು ಮರ್ಪಿನ 3 ವರ್ಷ ಏನೋ ಕಮಿಟಿ ಭಾರಿ ಶೋಕದ ಕಮಿಟಿ ಹೆಂಗಿತ್ತ ಆತನು ಭಾರಿ ಶೋಕದ ಕಮಿಟಿ ತೆಗ್ದನು ಹಿಂಗೆ ಆ ಕಮಿಟಿದ ಸಪೋರ್ಟ್ಗೆ ತಂದು ಯಾನು ಎಡ್ಡೆಡ್ಡೆ ಬೇಲೆ ಮಲ್ಪುನ ಪ್ರಯತ್ನ ಮಲ್ಪೆ. ನಿರ್ಗಮನ ಕಾರ್ಯಾಧ್ಯಕ್ಷ ವಿಜಯ ಆರ್ ಭಂಡಾರಿ ಅವರ ಅಧಿಕಾರದ ಅವಧಿಯಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಸಮಿತಿ ಪುರಸ್ಕಾರ ಪಡೆದ ಜೋಗೇಶ್ವರಿ ದಹಿಸರ್ ಪ್ರಾದೇಶಿಕ ಸಮಿತಿಯು ಸ್ಥಾಪನೆಯಾದ 12 ವರ್ಷದಲ್ಲಿ ಯಶಸ್ವಿ ಸಾಧನೆಯಿಂದ ಈ ಗೌರವ ಪಡೆದಿದೆ. ನೂತನ ಕಾರ್ಯಾಧ್ಯಕ್ಷರಾದ ರವೀಂದ್ರ ಎಸ್ ಶೆಟ್ಟಿ ಅವರ ಅಧಿಕಾರಾವಧಿಯಲ್ಲಿಯೂ ಈ ಸಾಧನೆ ಪುನರಾವರ್ತನೆಗೊಳ್ಳಲಿ ಎಂಬ ಆಶಯ ನಮ್ಮದು. ಶೈಲೇಶ್ ಜೊತೆ ರಾಜ್, ಮುಂಬೈ ನ್ಯೂಸ್.